ಪ್ರೀತಿಯ ಹೆಸರಿನಲ್ಲಿ ಊರೆಲ್ಲ ಸುತ್ತಾಡಿ ಗರ್ಭಿಣಿಯಾದ ಬಳಿಕ ಪ್ರೇಮಿ ಕೈಕೊಟ್ಟಿದ್ದರಿಂದ ಮನನೊಂದ ಯುವತಿಯೊಬ್ಬಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಹಾವೇರಿ ಜಿಲ್ಲೆಯ ಶಂಕರಿಪುರ ಗ್ರಾಮದ ಸಿಂಧು ಆತ್ಮಹತ್ಯೆ ಮಾಡಿಕೊಂಡ ನತದೃಷ್ಟೆ. ಯುವತಿ ಸಾವಿಗೆ ಆಕೆ ಪ್ರೀತಿಸ್ತಾ ಇದ್ದ ಯುವಕನೇ ಕಾರಣವೆಂದು ಆಕ್ರೋಶ ವ್ಯಕ್ತಪಡಿಸಿರುವ ಯುವತಿಯ ಪೋಷಕರು ಯುವಕ ಶರತ್ ಮನೆ ಮುಂದೆ ಸಿಂಧು ಶವ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ಶಂಕರಿಪುರ ಗ್ರಾಮದ ಸಿಂಧು ಎಂಬಾಕೆ ಕಳೆದ 4 ವರ್ಷಗಳಿಂದ ಶರತ್ ಕುಮಾರ್ ಎಂಬ ಯುವಕನನ್ನ ಪ್ರೀತಿಸ್ತಾ ಇದ್ಲು. ಇಬ್ಬರು ಜೊತೆಯಾಗಿ ಓಡಾಡಿದ್ದರು. ಮನಸ್ಸು ಬೆರೆತಿದ್ದವು. ಸಿಂಧು ಗರ್ಭಿಣಿಯೂ ಆಗಿದ್ದಳು. ಆದರೆ ಸಿಂಧು ಗರ್ಭಿಣಿಯಾದ ಬಳಿಕ ಶರತ್ ಕುಮಾರ್ ಆಕೆಯನ್ನ ಮದುವೆಯಾಗಲು ನಿರಾಕರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಈ ವಿಷಯ ಸಿಂಧು ಪೋಷಕರಿಗೂ ಗೊತ್ತಾಗಿದೆ. ತಮ್ಮ ಮಗಳನ್ನ ಮದುವೆಯಾಗುವಂತೆ ಸಿಂಧು ಪೋಷಕರು ಶರತ್ ಕುಮಾರ್ನನ್ನ ಕೇಳಿದ್ದಾರೆ. ಆತ ಜಪ್ಪಯ್ಯ ಅಂದ್ರೂ ಮದುವೆಯಾಗಲು ಒಪ್ಪಿಲ್ಲ. ಇದರಿಂದ ನೊಂದ ಸಿಂಧು ಸಾಯುವ ನಿರ್ಧಾರ ಮಾಡಿದ್ದಾಳೆ. ಸಿಂಧು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಇದರಿಂದ ಆಕ್ರೋಶಗೊಂಡಂತಹ ಸಿಂಧು ಪೋಷಕರು ಶರತ್ ಮನೆ ಮುಂದೆ ಸಿಂಧು ಶವ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ಶರತ್ ವಿರುದ್ಧ ಕಠಿಣ ಕ್ರಮದ ಭರವಸೆ ನೀಡಿದ ಬಳಿಕ ಪೋಷಕರು ಪ್ರತಿಭಟನೆ ಹಿಂತೆಗೆದುಕೊಂಡಿದ್ದಾರೆ.